ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಹೊಸ ವರ್ಷಧಾರೆಯ ಸಂಗೀತ ಪಯಣಕ್ಕೆ ಸ್ವಾಗತ ಸುಸ್ವಾಗತ. ಸಂಗೀತ ಅಂತಂದರೆ ಅದೊಂದು ಜೀವನ, ಸಂಗೀತ ಅಂತಂದರೆ ಅದೊಂದು ಪಯಣ, ಸಂಗೀತ ಅಂತಂದರೆ ಅದೊಂದು ಮುದ ಮಾತ್ರವಲ್ಲ, ನಮ್ಮ ಜೀವನಕ್ಕೆ ಹೊಸ ತಿರುವನ್ನು ಕೊಡುವುದೇ ಸಂಗೀತ. ಕಿವಿಗೆ ಇಂಪಾಗಿ ಕೇಳುವಂಥದ್ದೇನಿದೆಯೋ ಅದೆಲ್ಲವೂ ಕೂಡ ಸಂಗೀತ. ಹಾಗಾಗಿ ಸಮಸ್ತ ಜನಮಾನಸದಲ್ಲಿ ಉಳಿದಂತಹ ಪ್ರಸಿದ್ಧವಾದಂತಹ ಗೀತೆಗಳನ್ನು ಕೇಳುವಂಥ ಸಮಯ ಇದಾಗಿದೆ. ಹಾಗಾಗಿದ್ರೆ ಬನ್ನಿ, ಮೊದಲ ಗೀತೆನ ನಾವೆಲ್ಲರೂ ಕೂಡ ಕೇಳೋಣ. ಇನ್ನೂ ಬೇಕಾಗಿದೆ 2019ರಲ್ಲಿ ಒಂದು ಹೊಸ ಚಲನಚಿತ್ರ ಬಿಡುಗಡೆಗೊಂಡಿತು, ಮುಂದಿನ ನಿಲ್ದಾಣ ಅಂತ. ಯುವ ಜನರ ಮನಸ್ಸನ್ನು ಗೆದ್ದಂತಹ ಯುವ ಗಾಯಕ ಮಾತ್ರವಲ್ಲದೆ ಸಂಗೀತ ನಿರ್ದೇಶಕರಾದಂತಹ ವಾಸುಕಿ ವೈಭವರು ಹಾಡಿದಂತಹ ಈ ಒಂದು ಅದ್ಭುತವಾದಂತಹ ಗೀತೆಯನ್ನು ಕೇಳೋಣ. ಆ ಮೂಲ ಗೀತೆಗೆ ಇದೀಗ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ ಯುವ ಪ್ರತಿಭಾನ್ವಿತ ಭಾರ್ಗವ್ ಬಸ್ಸೂರರು. ಇದೀಗ ತಮ್ಮ ಮುಂದೆ ನಗು ಎಂದಿದೆ ಮಂಜಿನ ಬಿಂದು. ಈ ಗೀತೆಯನ್ನು ಕೇಳಿದವರಿಲ್ಲ. ಯಾಕೆಂತಂದರೆ ಈ ಒಂದು ಗೀತೆಗೆ ಮೂಲ ಧ್ವನಿಯನ್ನು ಕೊಟ್ಟಂಥವರು ಜಗತ್ತು ಕಂಡಂಥ ಶ್ರೇಷ್ಠ ಗಾಯಕಿ ಎಸ್ ಜಾನಕಿಯಮ್ಮನವರು. ಸಂಗೀತ ಸಂಯೋಜನೆ ಯಾರು ಮಾಡ್ತಾರೆ ಅಂದರೆ ಬಹುಶಃ ಸಂಗೀತ ಲೋಕದ ದಿಗ್ಗಜ, ನಿಜವಾಗ್ಲೂ ಹೇಳಬೇಕಾದ್ರೂ ಒಬ್ಬ ದೈತ್ಯ ಇಳೆಯರಾಜವರು. ಅವರಿಗೆ ಸಾಹಿತ್ಯ ಬರೆದಂಥವರು ಆರ್ ಎನ್ ಜಯಗೋಪಾಲ್ ಅವರು,
ಪಲ್ಲವಿ ಅನುಪಲ್ಲವಿ ಎನ್ನತಕ್ಕಂಥ ಒಂದು ಅದ್ಭುತ ಚಲನಚಿತ್ರ 1981ರಲ್ಲಿ ಕನ್ನಡ ರಂಗದಲ್ಲಿ ಬಿಡುಗಡೆಗೊಳ್ಳುತ್ತದೆ. ಮಾತ್ರವಲ್ಲ, ಸಮಸ್ತ ಕನ್ನಡಿಗರ ಹೃದಯವನ್ನು ಕೂಡ ಗೆಲ್ತದೆ. ಎಷ್ಟು ಅದ್ಭುತವಾದಂತಹ ನಟನೆ ಇದೆಯೋ ಅಷ್ಟು ಅದ್ಭುತವಾದಂತಹ ಸಂಗೀತಮಯವಾದಂತಹ ಈ ಒಂದು ಸುಂದರವಾದಂತಹ ಗೀತೆಯನ್ನು ಕೇಳೋಣ. ನಗು ಎಂದಿದೆ ಈ ಒಂದು ಗೀತೆಗೆ ಈಗ ನಮ್ಮ ಪುಟಾಣಿ ಹಾಡುಗಾರ್ತಿ ಹಾಡ್ತಾರೆ. ಸುಜ್ಞಾ ಆರ್ ಕೋಟ್ಯಾನ್ ಇದೀಗ ತಮ್ಮ ಮುಂದೆ. ನಗು ಎಂದಿದೆ ಮಂಜಿನ ಬೆಂದು, ನಗು ಎಂದಿದೆ ಮಂಜಿನ ಬೆಂದು, ನಲಿ ಎಂದಿದೆ ಗಾಳಿಯಿಂದು, ನಗು ಎಂದಿದೆ ಮಂಜಿನ ಬೆಂದು. ಚಿಲಿಪಿಲಿ ಎಂದು ಹಕ್ಕಿಯು ಹೇಳಿದೆ ಈಗ, ಬಾಬಾ ಜೊತೆಯಲ್ಲಿ ಕೂಡಿ ನಮ್ಮಂತೆ ಹಾಡು ನೀ ಬೇಗ, ಬಾಬಾ ಹಾರಲು ಆಗದೆ ಸೂತಿರಲು, ಬಾಲಿಗೆ ಗೆಳೆಯನು ಬೇಕಿರಲು, ಬಯಸಿದೆ ಹರಸಿದೆ ನಾ ಕಂಡೇ ಗಲನ ನನ್ನ ಸ್ನೇಹಿತನ, ಇದೇ ನಗುವ ಮನದ ಸ್ಪಂದ, ಕವಿ ಮಧುರ ಮಮತೆ ಬಂದ. ಹಾಡುವ ಬಾಬಾ ನದಿಯಲೆ ಕೊಡುವುದು ಜಾಗ, ಈಗ ಕುಣಿಯುವ ಬಾಬಾ ಮಳೆ ಹನಿ ತರುವುದು ತಾಳ, ಮೇಲ ಪ್ರಕೃತಿಯು ಬರೆದ ಕವನವಿದು, ಮಮತೆಯ ಸೊಗಸಿನ ಪಲ್ಲವಿದು, ಸುಂದರ ಸ್ನೇಹವಿದು, ಇಂಥ ಅನುಬಂಧ ಎಂತ ಆನಂದ, ಇದೇ ನಗುವ ಮನದ ಸ್ಪಂದ, ಸವಿ ಮಧುರ ಮಮತೆ ಬಂದ, ಇದೇ ನಗುವ ಮನದ ಸ್ಪಂದ. 2019ನೇ ಇಸ್ವಿ ಅಂತಂದರೆ ಅದೊಂದು ಅದ್ಭುತ ಚಲನಚಿತ್ರ ಗೀತೆಗಳನ್ನು ಕೊಟ್ಟಂಥ ವರ್ಷ ಅಂತ ನಾವು ನೋಡ್ಬೋದು. ಯಾಕೆಂತಂದರೆ ಸಂಗೀತಮಯ ಇರ್ಬೋದು, ನಟನೆಯಲ್ಲಿರ್ಬೋದು, ಅಥವಾ ಇನ್ನಿತರ ವರ್ಣಮಯವಾದಂತಹ ತಾಂತ್ರಿಕ ವಿಭಾಗ ಇರ್ಬೋದು, ಎಲ್ಲದರಲ್ಲೂ ಕೂಡ ಅದ್ಭುತ ಯಶಸ್ಸನ್ನು ಕಂಡಂತಹ ಈ ವರ್ಷ. ಈ ವರ್ಷದಲ್ಲಿ ಚಿಚ್ಚೋರೆ ಎನ್ನತಕ್ಕಂಥ ನಮ್ಮ ರಾಷ್ಟ್ರ ಭಾಷೆಯಲ್ಲಿ ಮೂಡಿಬಂದಂಥ ಚಲನಚಿತ್ರ ಕ್ಯಾರೆತ್ ಎನ್ನತಕ್ಕಂಥ ಗೀತೆ, ಆ ಒಂದು ಗೀತೆಗೆ ಧ್ವನಿ ಕೊಡ್ತಾರೆ ಅದ್ಭುತ ಹಾಡುಗಾರ ಅರ್ಜಿತ್ ಸಿಂಗ್ ಅವರು ಹಾಡ್ತಾರೆ.
ಸಾಹಿತ್ಯವನ್ನು ಅಮಿತಾಬ್ ಭಟ್ಟಾಚಾರ್ಯ ಎನ್ನುವರು ಬರೀತಾರೆ. ಆ ಒಂದು ಗೀತೆಯನ್ನು ಕೇಳೋಣ. ಇದೀಗ ಮತ್ತೋರ್ವ ಯುವ ಪ್ರತಿಭಾನ್ವಿತ ಗಾಯಕ ಸುಜಲ್ ತಮ್ಮ ಮುಂದೆ. कैरियत पूछो कभी तो कैफियत पूछो, तुम्हारे बिन दीवाने का क्या हाल है। दिल मेरा देखो न मेरी हैसियत पूछो, तेरे बिन एक दिन जैसे 100 साल है। अंजाम है ते मेरा होना तुम्हें मेरा, जितनी भी हो दूरियां फिलहाल है। ये दूरियां फिलहाल है। ओ कैरियत पूछो कभी तो कैफियत पूछो, तुम्हारे बिन दीवाने का क्या हाल है। दिल मेरा देखो न मेरी हैसियत पूछो, तेरे बिन एक दिन जैसे 100 साल है। अंजाम है ते मेरा होना तुम्हें मेरा, जितनी भी हो दूरियां फिलहाल है। ये दूरियां फिलहाल है। ओ कैरियत पूछो कभी तो कैफियत पूछो, तुम्हारे बिन दीवाने का क्या हाल है। ಪೃಥ್ವಿವಪ್ತೇಜೋ ವಾಯುರಾಕಾಶಾತ್ ಅಂತ ಹೇಳ್ತೇವೆ. ಭಗವಂತ ಎಲ್ಲಿದ್ದಾನೆ ಅಂತಂದರೆ ಪಂಚಭೂತಗಳಲ್ಲಿ ಇದ್ದಾನೆ, ನೆಲದಲ್ಲಿಯೂ ಕೂಡ ಇದ್ದಾನೆ, ಆಕಾಶದಲ್ಲಿಯೂ ಇದ್ದಾನೆ, ಗಾಳಿಯಲ್ಲಿದ್ದಾನೆ, ಬೆಂಕಿಯಲ್ಲಿದ್ದಾನೆ. ಎಲ್ಲೆಲ್ಲಿ ಅಂತಂದರೆ ಮಣ್ಣಿನ ಕಣಕಣಲ್ಲಿಯೂ ಕೂಡ ಭಗವಂತನ ಅಸ್ತಿತ್ವ ಎನ್ನುವಂಥದ್ದಿದೆ ಬಂಧುಗಳೇ. ಹಾಗಾಗಿ ಇಂತಹ ಪ್ರಕೃತಿಮಯವಾದಂಥ ವಿಚಾರನ ಮುಂದಿಟ್ಟುಕೊಂಡು ನಾಗಮಂಡಲ ಎನ್ನತಕ್ಕಂಥದ್ದು ಅದ್ಭುತ ಚಲನಚಿತ್ರ ಮೂಡಿಬಂತು. ಮಾತ್ರವಲ್ಲ, TS ನಾಗಾಭರಣ ಎನ್ನತಕ್ಕಂಥ ಒಬ್ಬ ದೈತ್ಯ ಅದ್ಭುತ ನಿರ್ದೇಶನ ಮಾಡ್ತಾರೆ. ಆ ನಿರ್ದೇಶನಕ್ಕೆ ಮತ್ತೋರ್ವ ದೈತ್ಯ ಸಂಗೀತ ಲೋಕದ ದಿಗ್ಗಜ C. ಅಶ್ವಥ್ ಅವರು ಸಂಗೀತ ಸಂಯೋಜನೆ ಮಾಡ್ತಾರೆ. ಸಂಗೀತ ಕಟ್ಟಿ ಎನ್ನತಕ್ಕಂತಹ ಅದ್ಭುತವಾದ ಸಿರಿಕಂಠ ಇಡೀ ನಮ್ಮ ಕನ್ನಡ ನಾಡಿಗೆ ಪಸರಿಸುತ್ತೆ ಬಂಧುಗಳೇ. ಆ ಈ ಹಸಿರು ಸಿರಿಯಲಿ ಎನ್ನತಕ್ಕಂಥ ಗೀತೆಗೆ ಇದೀಗ ತಮ್ಮ ಮುಂದೆ ಅಶ್ವಿತಾ ಯುವ ಪ್ರತಿಭಾನ್ವಿತ ಗಾಯಕಿ ತಮ್ಮ ಮುಂದೆ. ಹಸಿರು ಸಿರಿಯಲಿ ಮನಸ್ಸು ಮೆರೆಯಲಿ ನವಿಲೇ ನಿನ್ನಂಗೆ ಕುಣಿವೆ, ನಿನ್ನಂತೆ ನಲಿವೆ ನವಿಲೇ ನವಿಲೇ. ಈ ನೆಲದ ನೆಲೆಯಲಿ ಕನಸು ಸುರಿಯಲಿ ನವಿಲೇ ಗೆಲುವಾಗಿಯೇ ಒಲಿವೆ
1981ನೇ ಇಸವಿಯಲ್ಲಿ ಬಿಡುಗಡೆಗೊಂಡಂತಹ ಚಲನಚಿತ್ರದ ವೈಶಿಷ್ಟ್ಯವನ್ನು ಹೇಳೋದಾದರೆ, ಪ್ರತಿಯೊಬ್ಬ ನಿರ್ದೇಶಕನೂ ಕೂಡ ಹೊಸ ಕಲ್ಪನೆಗಳನ್ನು ಮುಂದಿಟ್ಟುಕೊಂಡು ಚಲನಚಿತ್ರವನ್ನು ಮಾಡ್ತಾಯಿದ್ರು. ಯಥಾ ಪ್ರಕಾರ ಒಬ್ಬ ಬರಹಗಾರನು ಕೂಡ ಅಷ್ಟೇ ಅದ್ಭುತವಾದಂಥ ಕಲ್ಪನೆಗೂ ಮೀರಿದಂಥ ಭಾವನೆಗಳನ್ನು ಒಟ್ಟುಗೂಡಿಸ್ತಾ ಇದ್ರು. ಒಬ್ಬ ಸಂಗೀತ ನಿರ್ದೇಶಕ ಒಂದೊಂದು ಸ್ವರದಲ್ಲಿಯೂ ಕೂಡ ಪ್ರೌಢಿಮೆಯನ್ನು ಸಾಧಿಸ್ತಾ ಇದ್ರು. ಇದರ ಒಟ್ಟು ಸಂದೇಶ ಏನಪ್ಪ ಅಂತಂದರೆ, ಒಂದು ಚಲನಚಿತ್ರ ಅಂತಂದರೆ ಕೇವಲ ಅವರಿಗೋಸ್ಕರ ಅಥವಾ ಹಣಕ್ಕೋಸ್ಕರ ಮಾಡುವುದಲ್ಲ. ಒಂದು ಚಲನಚಿತ್ರ ಅಂತಂದರೆ ಸಮಾಜವನ್ನು ತಿದ್ದಿ ತೀಡುವಂತಹ ಒಂದು ಹೊಸ ಸಂದೇಶವನ್ನು ಮುನ್ನುಡಿಯಾಗಿ ಬರೆಯುವಂತಹ ಒಂದು ಅದ್ಭುತವಾದಂತಹ ಪರಿಕಲ್ಪನೆಯಾಗಿತ್ತು. ಅದರಲ್ಲಿ ಗಾಳಿ ಮಾತು ಎನ್ನತಕ್ಕಂತಹ ಅದ್ಭುತವಾದ ಚಲನಚಿತ್ರ ಮೂಡಿಬಂತು. ರಾಜನ್ ನಾಗೇಂದ್ರ ಅವರು ಸಂಗೀತ ಸಂಯೋಜನೆ ಮಾಡ್ತಾರೆ. ಜೈ ಜಗದೀಶ್ ಅವರು ಮತ್ತು ಲಕ್ಷ್ಮೀ ಅಮ್ಮನವರ ಕಾಂಬಿನೇಷನ್ನಲ್ಲಿ ಅದ್ಭುತ ನಟನೆ ಮೂಡಿ ಬರ್ತದೆ. ಮಾತ್ರವಲ್ಲ, ಉದಯ್ ಶಂಕರ್ ಅವರು ಅದ್ಭುತ ಭಾವನೆಗಳಿಗೆ, ಪ್ರೀತಿಯ ಸೊಗಡಿಗೆ ತನ್ನ ಭಾವನಾತ್ಮಕವಾದಂತಹ ವಿಚಾರಗಳನ್ನು ಮುಂದೆ ಇಡ್ತಾರೆ. ಬಂಧುಗಳೇ, ಸುಂದರವಾದಂತಹ ಗೀತೆಗೆ ತನ್ನ ಕಂಠಸಿರಿ ಮೂಲಕವಾಗಿ ಶ್ರಾವ್ಯ ಇದೀಗ ತಮ್ಮ ಮುಂದೆ. ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವಾಸೆ ಎಲ್ಲಿರುವೆ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವಾಸೆ ಎಲ್ಲಿರುವೆ, ಭುವಿಯಲ್ಲೋ ಬಾನಲ್ಲೋ ಇನ್ನೆಲ್ಲೋ ನಾ ಕಾಣೆ, ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವಾಸೆ ಎಲ್ಲಿರುವೆ.
ಪುನೀತ್ ರಾಜ್ಕುಮಾರ್ ಅವರಂತಂದರೆ ಕನ್ನಡದ ಒಂದು ಆಸ್ತಿ. ವಿ ಹರಿಕೃಷ್ಣ ಅವರಂತಂದರೆ ಸಂಗೀತದ ಜೊತೆಗೆ ಮಾತನಾಡುವಂತಹ ಅದ್ಭುತವಾದಂತಹ ಸಂಗೀತ ನಿರ್ದೇಶಕ. ಮಾತ್ರವಲ್ಲದೆ ಇದು ಎಲ್ಲದಕ್ಕೂ ಕೂಡ ಒಂದು ಸ್ಫೂರ್ತಿ ನೀಡಿದವರು ಅಂತಂದರೆ ಪ್ರೇಮದ ಮೂಲಕವಾಗಿ ಕನ್ನಡ ಭಾಷೆಯ ಒಂದೊಂದು ಅಕ್ಷರದ ಸೊಗಡಿನಲ್ಲಿಯೂ ಕೂಡ ಪ್ರೇಮ ಕಾವ್ಯನು ಬರೆದಂತಹ ಹೆಸರಾಂತ ಗಾಯಕ ನಮ್ಮ ಕನ್ನಡದ ಮತ್ತೋರ್ವ ಆಸ್ತಿ ಜಯಂತ್ ಕಾಯ್ಕಿಣಿ ಸರ್ ಅವರು. ಪರಮಾತ್ಮ ಈ ಒಂದು ಸೂಪರ್ ಹಿಟ್ ಮೂವಿ ಬರ್ತದೆ, ಅದಕ್ಕೆ ತನ್ನ ಬರವಣಿಗೆ ಬರೀತಾರೆ. ಶ್ರೀ ವಿ ಹರಿಕೃಷ್ಣ ಅವರು ಸಂಗೀತ ಸಂಯೋಜನೆ ಮಾಡ್ತಾರೆ. ಸೋನು ನಿಗಮ್ ಅವರು ಅದ್ಭುತವಾದಂಥ ಕನ್ನಡ ಭಾಷೆಗೆ ತನ್ನ ಕೊರಳನ್ನು ಕೊಡ್ತಾರೆ ಬಂಧುಗಳೇ. ಹಾಗಾಗಿ ಅಂಥ ಶ್ರೇಷ್ಠವಾದಂಥ ಗೀತೆಗೆ ಇದೀಗ ತಮ್ಮ ಮುಂದೆ ಯುವ ಪ್ರತಿಭಾನ್ವಿತರಾದಂತಹ ಜೀವನ್ ಇದೀಗ ತಮ್ಮ ಮುಂದೆ ಪರವಶನಾದೇನು ಆ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ. ಇದೀಗ ತಮ್ಮ ಮುಂದೆ ಪರವಶನಾದೆನು ಅರಿಯುವ ಮುನ್ನವೇ, ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ. ಇದಕ್ಕಿಂತ ಬೇಗ ಇನ್ನು ಸಿಗಬಾರದಿತ್ತೀನಿ, ಇನ್ನಾದರೂ ಕೂಡಿಟ್ಟುಕೋ ನೀ ನನ್ನನು ಕಳೆಯುವ ಮುನ್ನವೇ. ಪರವಶನಾದೆನು ಅರಿಯುವ ಮುನ್ನವೇ, ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ. ನಿನ್ನ ಕಣ್ಣಿಗಂತೂ ನಾನು ನಿರುಪಯೋಗಿಗಳು, ಇನ್ನು ಬೇರೆ ಏನು ಬೇಕು ಪ್ರೇಮ ಯೋಗಿಯಾಗಲು. ಹರಳುವ ಸದ್ದನು ನಿನ್ನ ನಗೆಯಲ್ಲಿ ಕೇಳಬಲ್ಲೆ, ನನ್ನ ಏಕಾಂತವನ್ನು ತಿದ್ದಿಕೊಡು ನೀನೀಗ ನಿಂತಲ್ಲೇ. ನಾನೇನೇ ಅಂದರೂ ನನಗಿಂತ ಚೂಟಿ ನೀನು, ತುಟಿಯಲ್ಲಿ ಮುಚ್ಚಿಟ್ಟುಕೋ ಮುತ್ತೊಂದನು ಕದಿಯುವ ಮುನ್ನವೇ. ಪರವಶನಾದೆನು ಅರಿಯುವ ಮುನ್ನವೇ, ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ. ಕನಸಲಿ ತುಂಬ ಕೆಟ್ಟಿರುವೆನು ನಿನ್ನನ್ನು ಕೇಳದೆ, ರೆಕ್ಕೆಯ ನೀನೆ ಕಟ್ಟಿರಲು ಈ ಹೃದಯವು ಹಾರಿದೆ. ನನ್ನ ಕೌತುಕ ಒಂದೊಂದೇ ಹೇಳಬೇಕು, ಆಲಿಸುವಾಗ ನೋಡು ನನ್ನನ್ನೇ ಸಾಕು. ಸಹವಾಸ ದೋಷದಿಂದ ಸರಿ ಹೋಗಬಹುದೇ ನಾನು, ನನಗಾಗಿಯೇ ಕಾದಿಟ್ಟುಕೋ ಹಠವೊಂದನು ಕೆಣಕುವ ಮುನ್ನವೇ. ಪರವಶನಾದೆನು ಅರಿಯುವ ಮುನ್ನವೇ, ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ. ಹಿಂದಿನ ಚಲನಚಿತ್ರಗೀತೆಗಳು ಅಂತಂದರೆ, ಹಿಂದಿನ ಚಲನಚಿತ್ರಗಳು ಅಂತಂದರೆ ಹೊಸ ಭಾಷೆನೂ ಬರಿತಾ ಇತ್ತು. ಪ್ರಕೃತಿಯಲ್ಲಿ ಕಾಣತಕ್ಕಂತಹ ಅನುಭವದ ಮಾತುಗಳೇ ಚಲನಚಿತ್ರವಾಗಿ ಮೂಡಿ ಬರ್ತಾ ಇತ್ತು. ಅದರಲ್ಲಿ 1969ರಲ್ಲಿ
ಆರಾಧನಾ ಎನ್ನತಕ್ಕಂತಹ ನಮ್ಮ ರಾಷ್ಟ್ರ ಭಾಷೆಯಲ್ಲಿ ಚಲನಚಿತ್ರ ಮೂಡಿ ಬರ್ತದೆ. ಕಿಶೋರ್ ಕುಮಾರ್ ಅಂತಕ್ಕ ಒಬ್ಬ ಅದ್ಭುತ ಗಾಯಕ ಗೀತೆಯನ್ನು ಹಾಡ್ತಾರೆ. ಮೇರೆ ಸಪ್ಪುನೋಕಿ ರಾಣಿ ಕಬ್ಬು ಆಯೆ ಎನ್ನತಕ್ಕಂಥ ಗೀತೆಯೊಂದಿಗೆ ಯುವ ಪ್ರತಿಭಾನ್ವಿತ ಜೋಯಲ್ ಡಿ ಕೋಸ್ಟಾ ಇದೀಗ ತಮ್ಮ ಮುಂದೆ. सपनों की रानी कब आएगी तू, आए रुत मस्तानी कब आएगी तू, बीती जाए जिंदगानी कब आएगी तू, चलिया तू चलिया, मेरे सपनों की रानी कब आएगी तू, आए रुत मस्तानी कब आएगी तू, बीती जाए जिंदगानी कब आएगी तू, चलिया हाँ तू चलिया. की गलियां बागों की कलियां सब रंग रलियां पूछ रही है, प्यार की गलियां बागों की कलियां सब रंग रलियां पूछ रही है, गीत बनगढ़ पे किस दिन गाएगी तू, मेरे सपनों की रानी कब आएगी तू, आए रुत मस्तानी कब आएगी तू, बीती जाए जिंदगानी कब आएगी तू, चलिया तू चलिया. ಇದೀಗ ಹೊಸ ವರ್ಷಧಾರೆಯಲ್ಲಿ ಸಂಗೀತದ ಪಯಣದಲ್ಲಿ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ಹೊಸ ವರ್ಷಧಾರೆಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಸ್ವಾಗತ. ಆರಾಧಿಸುವೆ ಮದನಾರಿ ಈ ಒಂದು ಗೀತೆಯನ್ನು ಕೇಳುವಾಗಲೇ ನಮಗೆಲ್ಲರೂ ಕೂಡ ರೋಮಾಂಚನವಾಗ್ತದೆ. ಯಾಕೆಂದರೆ 1977ರಲ್ಲಿ ಬಿಡುಗಡೆಗೊಂಡಂತಹ ಈ ಒಂದು ಚಲನಚಿತ್ರಕ್ಕೆ ಮುಖ್ಯ ತಿರುಳೆ ಡಾಕ್ಟರ್ ರಾಜ್ಕುಮಾರ್ ಅವರು ಅದ್ಭುತವಾದಂಥ ನಟನೆ ಮಾಡೋದ್ರ ಮೂಲಕವಾಗಿ, ಸ್ವತಃ ತಾನೇ ಆ ಒಂದು ಗೀತೆಯನ್ನು ಹಾಡೋದ್ರ ಮೂಲಕವಾಗಿ, TG ಲಿಂಗಪ್ಪ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಂತಹ ಈ ಒಂದು ಗೀತೆ ಹುಣಸೂರು ಕೃಷ್ಣಮೂರ್ತಿಯವರು ಬರಹಗಳನ್ನು ಬರೀತಾರೆ ಬಂಧುಗಳೇ. ಎಂತಹ ಅದ್ಭುತ ಗೀತೆ ಅಂತಂದರೆ ಇವತ್ತಿನವರೆಗೂ ಪ್ರತಿಯೊಂದು ಗೀತೆಯಲ್ಲಿ ಕೂಡ ಜೀವನದ ಪರಿಪಾಠವನ್ನು ಕಲಿಯುವಂತಹ ಅತ್ಯಂತ ಚಾಕಚಕ್ಯತೆ ಸ್ವರೂಪ ಈ ಒಂದು ಗೀತೆಯಲ್ಲಿದೆ. ಆ ಒಂದು ಗೀತೆನ ಇದೀಗ ಯುವ ಪ್ರತಿಭಾನ್ವಿತರಾದಂತಹ ಆಶೀಶ್ ತಮ್ಮ ಮುಂದೆ. ಆರಾಧಿಸುವೆ ಮದನಾರಿ, ಆರಾಧಿಸುವೆ ಮದನಾರಿ, ಆದರಿಸು ನೀ ದಯೆ ತೋರಿ, ಆರಾಧಿಸುವೆ ಮದನಾರಿ. ಅಂತರಂಗದಲ್ಲಿ ನೆಲೆಸಿರುವೆ, ಅಂತರಂಗದಲ್ಲಿ ನೆಲೆ
ನೆಲೆಸಿರುವೆ ಆಂತರ್ಯ ತಿಳಿಯದೆ ಏಕಿರುವೆ ಆಂತರ್ಯ ತಿಳಿಯದೆ ಏಕಿರುವೆ ಸಂತತ ನಿನ್ನ ಸಹವಾಸ ನೀಡಿ ಸಂತತ ನಿನ್ನ ಸಹವಾಸ ನೀಡಿ ಸಂತೋಷದಿಂದೆನ್ನ ನಲಿಸೆಂದು ಕೋರುವೆ ಆರಾಧಿಸುವೆ ಮದನಾರಿ ಮೈದೂರಿ ಮುಂದೆ ಸಹಕರಿಸು ಮೈದೂರಿ ಮುಂದೆ ಸಹಕರಿಸು ಆಮಾರನೊರವನೆ ಪರಿಹರಿಸು ಮೈದೂರಿ ಮುಂದೆ ಸಹಕರಿಸು ಆಮಾರನೊರವನೆ ಪರಿಹರಿಸು ಪ್ರೇಮಾಮೃತವನು ಪ್ರೇಮಾಮೃತವನು ನೀನುಣಿಸು ಪ್ರೇಮಾಮೃತವನು ನೀನುಣಿಸು ತನ್ಮಯಗೊಳಿಸು ಮೈಮರೆಸು ತನ್ಮಯಗೊಳಿಸು ಮೈಮರೆಸು ಚಿನ್ಮಯ ಭಾವ ತುಂಬುತ್ತ ಜೀವ ಚಿನ್ಮಯ ಭಾವ ತುಂಬುತ್ತ ಜೀವ ಆನಂದ ಆನಂದ ಆನಂದವಾಗಲಿ ಆರಾಧಿಸುವೆ ಮದನಾರಿ ಸನಿದಪಮ ಆರಾಧಿಸುವೆ ಪದನಿ ಸಮ ಪದನಿ ನೀ ಸನಿದಪಮ ಆರಾಧಿಸುವೆ ಸ ಗರಿ ಸ ಗರಿ ಸ ನಿದ ನಿನಿ ರಿರಿ ಸ ಸ ನಿನಿ ದ ಪದನಿ ಸ ರೀ ರಿ ರಿ ಗ ರೀ ರಿ ರಿ ಗ ರೀ ರಿ ಗಮ ಗ ಗ ಗಮ ಗ ಗ ಮ ಪದ ಪದ ನೀ ದ ನಿ ಸ ಸ ಸ ದ ನಿ ರಿ 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 ದ ನಿ ಗ ಗ ರಿ ಗ ಗ ರಿ ಗ ಗ ರಿ ಗ ಗ ರಿ ಸ ನಿ ದ ನಿ ರಿ ರಿ ಸ ರಿ ರಿ ಸ ರಿ ರಿ ಸ ರಿ ರಿ ಸ ನಿ ದ ಪದ ಗ ರಿ ಸ ಗ ರಿ ಸ ನಿ ದ ರಿ ಸ ಗರಿ ಸ ನಿ ದ ರಿ ಸ ನಿ ದ ಪ ಸ ನಿ ದ ಬ ಮ ರಿ ಸ ನಿ ರಿ ಸ ನಿ ದ ಪ ಸ ನಿ ರಿ ಸ ನಿ ದ ಪ ಸ ನಿ ದ ಬ ಮ ನಿ ದ ಪ ಮ ಗ ಸ ನಿ ದ ಸ ನಿ ದ ಬ ಮ ನಿ ದ ಸ ನಿ ದ ಬ ಮ ನಿ ದ ಪ ಮ ಗ ಸ ಗ ರಿ ಗ ಮ ಆರಾಧಿಸುವೆ ಮದನಾರಿ ತತ್ತ ಧಿಂ ತಕಿಟ ತಕದ ಧಿಂ ತಕಿಟ ತತ್ತ ಧಿಂ ತಕಿಟ ತಕ ಧಿಮಿತ ತಕ ಧಿಮಿ ತಕ ಝಣು ತಕ ಧಿಮಿ ತಕ ಝಣು ತಕ ಧಿಮಿ ತಕ ಝಣು ತಂಗಡ ತಂಗಡ ತಕಿಟ ದಿಕ್ಕಿಟ ಧಿಮಿ ತಕ ಧಿಮಿತ ತಕಿಟ ಟಿಕ್ಕಿಟ ಝಣು ತಂಗಡ ತಂಗಡ ತತ್ತಿರುಗಡೋಂ ತಿರುಗಿಕ್ ತಂಗಡೋಂ ತಿರುಗಿಡೋಂ ತಿರುಗಿಡೋಂ ತಕ ಧಿಮಿ ತಕ ಝಣು 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 ತಾ ದಿ ಗಿ ನ ತುಂ ತದಿಗಿನ ತುಂ ತದಿಗಿನ ತುಂ ತದಿಗಿನ ತುಂ ತಾ ದಿ ಗಿ ನ ತುಂ ತದಿಗಿನ ತುಂ ತದಿಗಿನ ತುಂ ತದಿಗಿನ ತಾ ದಿ ಗಿ ನ ತುಂ ತದಿಗಿನ ತುಂ ತದಿಗಿನ ತುಂ ತದಿಗಿನ ತುಂ ಆರಾಧಿಸುವೆ ಮದನಾರಿ ಆದರಿಸು ನೀ ದಯ ತೋರಿ ಆರಾಧಿಸುವೆ ಮದನಾರಿ ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ ಇಲ್ಲೇ ಇರುವ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನಮ್ಮೊಳಗೆ
ಹೂವಿನಲ್ಲಿ ದೇವರಿದ್ದಾರೆ, ಹಣ್ಣಿನಲ್ಲಿ ದೇವರಿದ್ದಾರೆ. ಹಾಗಾಗಿ ಹೂವು ಹಣ್ಣುಗಳೆರಡರಲ್ಲಿಯೂ ಕೂಡ ದೈವತ್ವವನ್ನು ಕಾಣೋದರ ಮೂಲಕವಾಗಿ ಸಿ ಅಶ್ವಥ್ ಅವರು ಹಾಡ್ತಾರೆ. ಹಂಸಲೇಖ ಸರ್ ಅವರು ಸಂಗೀತ ಮತ್ತು ಬರವಣಿಗೆ ಎರಡನ್ನೂ ಕೂಡ ಮಾಡ್ತಾರೆ. ಎಂಥ ಅದ್ಭುತ ಗೀತೆ ಅಂತಂದರೆ ನಿಂಗೆ 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 ಅಂತಂದ್ರೆ ಸಾಕು, ಎಲ್ಲ ಯುವ ಜನರನ್ನು ಕೂಡ ಹುಚ್ಚೆದ್ದು ಕುಣಿಸುವಂತಹ ಈ ಒಂದು ಅದ್ಭುತವಾದಂಥ ಗೀತೆಗೆ ಮತ್ತೋರ್ವ ಯುವ ಪ್ರತಿಭಾನ್ವಿತ ಗಾಯಕ ಸುರೇಶ್ ಇದೀಗ ತಮ್ಮ ಮುಂದೆ. ಹೊಯ್ಯಾರೆ ಹೊಯ್ಯ ಹೊಯ್ಯಾರೆ ಹೊಯ್ಯ ಹೊಯ್ಯಾರೆ ಹೊಯ್ಯಾರೆ ಹೊಯ್ ಹೊಯ್ಯಾರೆ ಹೊಯ್ಯ ಹೊಯ್ಯಾರೆ ಹೊಯ್ಯ ಹೊಯ್ಯಾರೆ ಹೊಯ್ಯಾರೆ ಹೊಯ್ ನಿಂಗಿ 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 ನಿದ್ದಿ ಕದ್ದಿಯಲ್ಲೇ ನಿಂಗಿ 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 ಆಸಿ ಎದ್ದಿ ತಲ್ಲೆ ನಿಂಗಿ ಚಂದಾನ ಚಂದ್ರ ಭೂಮಿಗಲ್ಲಾಂದ್ರ ಆಜ್ಞಾನ ನೋಡಲ್ಲಿ ನಿಂಗಿ 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 ನಿದ್ದಿ ಕದ್ದಿಯಲ್ಲೇ ನಿಂಗಿ 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 ಆಸಿ ಎದ್ದಿ ತಲ್ಲೆ ನಿಂಗಿ ಚಂದಾನ ಚಂದ್ರ ಭೂಮಿಗಲ್ಲಾಂದ್ರ ಆಜ್ಞಾನ ನೋಡಲ್ಲಿ ವಾರಿ ನೋಟ ಬೀರುವಾಕಿ ನಾಚಿಕೊಂಡು ನಿಂತಿಯಾಕ ಬಾಳಿದಿಂಡ ಹೋಲುವಾಕಿ ಬಾಗಿಲಾಗ ಇರಬೇಕ ಯಾಕ ಹಿಂಗ ಕಾಡುತ್ತಿ ನೋಯು ಹಂಗ ಮಾಡುತ್ತಿ ಬಿಲ್ಲಿನಂಗ ಬಾಗುತ್ತಿ ಕಣ್ಣ ಬಾಣ ಹೂಡುತ್ತಿ ನಿಂಗಿ 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 ನಿದ್ದಿ ಕದ್ದಿಯಲ್ಲೇ ನಿಂಗಿ 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 ಆಸಿ ಎದ್ದಿ ತಲ್ಲೆ ನಿಂಗಿ ಚಂದಾನ ಚಂದ್ರ ಭೂಮಿಗಲ್ಲಾಂದ್ರ ಆಜ್ಞಾನ ನೋಡಲ್ಲಿ ನಿದ್ದಿ ಎಂಬುದು ಒಂದು ದೇವತಿ ಪ್ರೇಮಿಗಳಿಗಾಕಿ ಸವತಿ ಏನಗರತಿ ನಿನ್ನ ಸವತಿ ಬಂದರಿಗ ಏನ ಮಾಡುತ್ತಿ ಯಾಕ ತಡ ಮಾಡುತ್ತಿ ವ್ಯಾಳಿ ಮುಖ ನೋಡುತ್ತಿ ಚಂದ್ರಮುಖಿ ಹೋಲುತ್ತಿ ಯಾವ ಸುಖ ಬೇಡುತ್ತಿ ಲಾಲ 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 ನಿಂಗಿ 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 ನಿದ್ದಿ ಕದ್ದಿಯಲ್ಲೇ ನಿಂಗಿ 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 ಆಸಿ ಎದ್ದಿ ತಲ್ಲೆ ನಿಂಗಿ ಚಂದಾನ ಚಂದ್ರ ಭೂಮಿಗಲ್ಲಾಂದ್ರ ಆಜ್ಞಾನ ನೋಡಲ್ಲಿ. ಎಲ್ಲರಿಗೂ ಪರಿಚಯ ಬೇಕು, ಪರಿಚಯ ಇಲ್ಲದಿದ್ದರೆ ಜೀವನ ಮಾಡಲಿಕ್ಕಾಗೋದಿಲ್ಲ. ಹಾಗಾಗಿ ಆ ಪರಿಚಯವನ್ನೇ ಮುಂದೆ ಇಟ್ಟುಕೊಂಡು ನಮ್ಮ ರಾಷ್ಟ್ರ ಭಾಷೆಯಲ್ಲಿ ಪರಿಚಯ ಎನ್ನತಕ್ಕಂಥ ಒಂದು ಅದ್ಭುತ ಚಲನಚಿತ್ರ ಮೂಡಿಬಂತು. ಈ ಒಂದು ಚಲನಚಿತ್ರದಲ್ಲಿ ಮುಸಾಫಿರ್ ಎನ್ನತಕ್ಕಂಥ ಗೀತೆ ಬಂತು. ಇವತ್ತಿನವರೆಗೂ ಕೂಡ ಅದರ ಸಂಗೀತದ ಒಂದೊಂದು ಕಣದಲ್ಲಿಯೂ ಕೂಡ ಅದ್ಭುತವಾದಂತಹ ಮನಸೆಳೆಯುವಂಥ ಶಕ್ತಿ ಇದೆ. ಆ ಒಂದು
ಕಿಶೋರ್ ಕುಮಾರ್ ಅವರ ಗೀತೆಯನ್ನು ಹಾಡ್ತಾರೆ. ಮಾತ್ರವಲ್ಲದೆ R.D. ಬರ್ಮನ್ ಅವರು ಸಂಗೀತ ಸಂಯೋಜನೆ ಮಾಡ್ತಾರೆ. ಗುಲ್ಜರ್ ಅವರು ಗೀತ ಸಾಹಿತ್ಯನ ಬರೀತಾರೆ. ಇದೆಲ್ಲರ ಒಂದು ತುಣುಕನ್ನು ಇದೀಗ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾರೆ ದಿನೇಶ್. ಇದೀಗ ತಮ್ಮ ಮುಂದೆ मुसाफिर हूँ यारो, ना घर है ना ठिकाना, मुसाफिर हूँ यारो, ना घर है ना ठिकाना, मुझे चलते जाना है, बस चलते जाना. मुसाफिर हूँ यारो, ना घर है ना ठिकाना, मुझे चलते जाना है, बस चलते जाना. एक राह रुक गई तो और जुड़ गई, मैं मुड़ा तो साथ साथ राह मुड़ गई, हवा के परों पे मेरा आशियाना. मुसाफिर हूँ यारो, ना घर है ना ठिकाना. 1977ನೇ ಇಸ್ವಿಯಲ್ಲಿ ಪಾವನಗಂಗಾ ಎನ್ನತಕ್ಕಂಥ ಒಂದು ಅದ್ಭುತವಾದಂಥ ಚಲನಚಿತ್ರ ಕನ್ನಡ ಭಾಷೆಯಲ್ಲಿ ಬಿಡುಗಡೆಗೊಳ್ತದೆ. ರಾಜನ್ ನಾಗೇಂದ್ರ ಅವರು ಸಂಗೀತ ಸಂಯೋಜನೆ ಮಾಡ್ತಾರೆ. ಚಿ ಉದಯಶಂಕರ್ ಅವರ ಬರಹಗಳಿಗೆ ಒಂದು ಹೊಸ ತಿರುವು ಕೂಡ ಸಿಗ್ತದೆ. ಮಾತ್ರವಲ್ಲದೆ ಜಗತ್ತಿನ ಶ್ರೇಷ್ಠ ಗಾಯಕಿ ಎಸ್ ಜಾನಕಿ ಅಮ್ಮ ಗೀತೆನ ಹಾಡ್ತಾರೆ. ಎಂಥ ಒಂದು ಅದ್ಭುತ ಅಂತಂದರೆ ಇಡೀ ಸಮಸ್ತ ಕನ್ನಡಿಗರ ಹೃದಯವನ್ನು ಗೆಲ್ಲತಕ್ಕಂತಹ ಒಂದು ಗೀತೆ ಇದಾಗ್ತದೆ. ಆಕಾಶ ದೀಪವು ನೀನು ಎನ್ನತಕ್ಕಂತಹ ಗೀತೆಗೆ ಇದೀಗ ಯುವ ಪ್ರತಿಭಾನ್ವಿತ ಗಾಯಕಿ ವಿದ್ಯಾ ತಮ್ಮ ಮುಂದೆ. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆಕಾಶದೀಪವು ನೀನು, ನಿನ್ನ ಕಂಡಾಗ ಸಂತೋಷವೇನು. ಆ ನೋಟದಲ್ಲಿ
ಜಟಕ ಕುದುರೆ ಹತ್ತಿ ಪ್ಯಾಟೆಗೆ ಹೋಗಮ್ಮ ಎನ್ನತಕ್ಕಂಥ ಗೀತೆಯನ್ನು ಕೇಳಿದ ತಕ್ಷಣ ಎಲ್ಲ ಯುವಕರು ಕೂಡ ಒಂದು ಸ್ಟೆಪ್ಪನ್ನು ಹಾಕಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾಕೆಂತಂದರೆ ಆ ಒಂದು ಗೀತೆಯ ವೈಶಿಷ್ಟ್ಯವೇ ಹಾಗೆ. ಮಾಲಾಶ್ರೀಯವರು ಹಾಗೂ ರಾಘವೇಂದ್ರ ರಾಜ್ಕುಮಾರ್ ಅವರ ಸಂಯೋಜನೆಯಲ್ಲಿ ಮೂಡಿಬಂದಂತಹ ಅದ್ಭುತವಾದಂಥ ನಟನೆ ಈ ಒಂದು ಚಲನಚಿತ್ರದಲ್ಲಿದೆ. ಮಂಜುಳಾ ಗುರುರಾಜ್ ಅವರು ಹಾಡಿದಂತಹ ಈ ಒಂದು ಸುಂದರವಾದಂತಹ ಗೀತೆಗೆ ಉಪೇಂದ್ರ ಕುಮಾರ್ ಅವರು ಸಂಗೀತ ಸಂಯೋಜನೆ ಮಾಡ್ತಾರೆ. ಚಿ ಉದಯಶಂಕರ್ ಅವರು ಅದ್ಭುತವಾದಂಥ ಭಾವನೆಗಳನ್ನು ಬರವಣಿಗೆ ಮೂಲಕ ಬರೀತಾರೆ. ಆ ಒಂದು ಗೀತೆಯನ್ನು ಇದೀಗ ನಾವು ಕೇಳೋಣ ಮತ್ತೋರ್ವ ಯುವ ಪ್ರತಿಭಾನ್ವಿತ ಸಂಜನಾ ಅವರ ಧ್ವನಿಯಲ್ಲಿ. ಜಟಕ ಕುದುರೆ ಹತ್ತಿ ಪ್ಯಾಟೆಗೋಗುಮ್ಮ, ಹೇ ಜಟಕ ಕುದುರೆ ಹತ್ತಿ ಪ್ಯಾಟೆಗೋಗುಮ್ಮ, ಜರದ ಬೀಡ ತಿಂತ ಕರಗ ನೋಡುಮ್ಮ. ಜಟಕ ಕುದುರೆ ಹತ್ತಿ ಪ್ಯಾಟೆಗೋಗುಮ್ಮ, ಜರದ ಬೀಡ ತಿಂತ ಕರಗ ನೋಡುಮ್ಮ. ಹೇ ತಾಳಿ ಕಟ್ಟು ಗಂಡು ಬಿಸಿರಾಗಿ ಮುದೆ ಉಂಡು, ತಾಳಿ ಕಟ್ಟು ಗಂಡು ಬಿಸಿರಾಗಿ ಮುದೆ ಉಂಡು. ಅರೆ ಜಲ್ದಿ ಜಲ್ದಿ ನಡಿ ನಡಿ, ಜಟಕ ಕುದುರೆ ಹತ್ತಿ ಪ್ಯಾಟೆಗೋಗುಮ್ಮ, ಜರದ ಬೀಡ ತಿಂತ ಕರಗ ನೋಡಮ್ಮ. ಜಟಕ ಕುದುರೆ ಹತ್ತಿ ಪ್ಯಾಟೆಗೋಗುಮ್ಮ, ಜರದ ಬೀಡ ತಿಂತ ಕರಗ ನೋಡುಮ್ಮ. ಹಣೆ ಮ್ಯಾಲೆ ಬಾಸಿಂಗ ಕುಂಕುಮ, ಹಣೆ ಮ್ಯಾಲೆ ಬಾಸಿಂಗ ಕುಂಕುಮ, ಹಸೆ ಮನೆ ಮ್ಯಾಲ ಚಂಡಾಟ ಆಡುಮ. ನಡಿ ಗಾಂಧಿ ಬಜಾರು ಕಡೆ ಹೋಗುಮ, ವಸಿ ಸಿಂಧಿ ಸರಾಯಿ ರುಚಿ ನೋಡುಮ. ವಾರ ಮೇರ ಬೇಟ ತಲೆ ಮ್ಯಾಲ ಕಂಬಿ ಬೇಟ, ಇಡೀ ರಾಗಿ ಕಲ್ಲು ಗೂಟ, ಅಹ ಎಂತ ಮೋಜಿನಾಟ. ಅರೆ ಒಡೆ ಮಿಯಾ ಹಿಡಿ ಕೈಯ ಬಾ 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 ಬಾ. ಜಟಕ ಕುದುರೆ ಹತ್ತಿ ಪ್ಯಾಟೆಗೋಗುಮ್ಮ, ಜರದ ಬೀಡ ತಿಂತ ಕರ್ಗ ನೋಡುಮ್ಮ. ಜಟಕ ಕುದುರೆ ಹತ್ತಿ ಪ್ಯಾಟೆಗೋಗುಮ್ಮ, ಜರದ ಬೀಡ ತಿಂತ ಕರ್ಗ ನೋಡುಮ್ಮ. ಮದುವೆ ಆಗೋಕೆ ಮುಂಚೆನೆ ಸೋಬನ, ಮದುವೆ ಆಗೋಕೆ ಮುಂಚೆನೆ ಸೋಬನ, ನಿನ್ನ ಮೈಗೆಲ್ಲ ಹಚ್ಚಬೇಕು ಅರಸಿನ. ಅಯ್ಯೋ ಯಾರ ಮುಖ ನೋಡಿ ಬಂದೆ ಈ ದಿನ, ಇದು ಚಂಡಿ ಚಾಮುಂಡಿಯ ದರ್ಶನ. ಬರದೊಂಗನ ಕುಡುಕ ನಿಂಗೆ ಯಾಕೆ ಬಂತು ನಡುಕ, ನಿನ್ನ ಆಸೆ ಸ್ವಲ್ಪ ತಡ್ಕ, ನಿನ್ನ ಚುಕ್ಕಿದರೆ ಮಾರ್ಕ. ಅರೆ ಬಲೆ ಬಲೆ ಮಜ ಮಜ ಬಾ 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 ಬಾ. ಜಟಕ ಕುದುರೆ ಹತ್ತಿ ಪ್ಯಾಟೆಗೋಗುಮ್ಮ, ಜರದ ಬೀಡ ತಿಂತ ಕರ್ಗ ನೋಡುಮ್ಮ. ಜಟಕ ಕುದುರೆ ಹತ್ತಿ ಪ್ಯಾಟೆಗೋಗುಮ್ಮ, ಜರದ ಬೀಡ ತಿಂತ ಕರ್ಗ ನೋಡುಮ್ಮ. ಹೇ ತಾಳಿ ಕಟ್ಟು ಗಂಡು ಬಿಸಿರಾಗಿ ಮುದೆ ಉಂಡು, ತಾಳಿ ಕಟ್ಟು ಗಂಡು ಬಿಸಿರಾಗಿ ಮುದೆ ಉಂಡು. ಅರೆ ಜಲ್ದಿ ಜಲ್ದಿ ನಡಿ ನಡಿ, ಜಟಕ ಕುದುರೆ ಹತ್ತಿ ಪ್ಯಾಟೆಗೋಗುಮ್ಮ, ಜರದ ಬೀಡ ತಿಂತ ಕರ್ಗ ನೋಡುಮ್ಮ. ಮುಂದಿನ ಗೀತೆಗೆ ಹೋಗೋಣ. ಚಾಹೋ ಮೇನಾ ಆಶಿಕಿ 2 ಸೂಪರ್ ಹಿಟ್ ಚಲನಚಿತ್ರ ಮೂಡಿಬಂದಂತಹ ಈ ಒಂದು ಸುಂದರವಾದಂಥ ಗೀತೆಗೆ ಅರ್ಜುನ್ ಸಿಂಗ್ ಹಾಗೂ ಪಲಕ್ ಹಾಡಿದ್ದಾರೆ. ಮಾತ್ರವಲ್ಲದೆ ಸಂಗೀತ ಸಂಯೋಜನೆಯನ್ನು ಜೀತ್ ಗಂಗೂಲಿ ಅವರು ಮಾಡಿದ್ದಾರೆ. ಇರ್ಷಾದ್ ಅವರು ಸಾಹಿತ್ಯವನ್ನು ಬರೆದಿದ್ದಾರೆ. ಈ ಒಂದು ಸುಂದರವಾದಂಥ ಗೀತೆಗೆ ಮತ್ತೊಮ್ಮೆ ತನ್ನ ಕೊರಡನ್ನು ಕೊಡ್ತಾ ಇದ್ದಾರೆ ನಮ್ಮ ಪ್ರೀತಿಯ ಗಾಯಕಿ ಗಗನ ಬ್ರಹ್ಮಾವರ್ ಇದೀಗ ತಮ್ಮ ಮುಂದೆ. मुझको बता दे चाहूं मैं या ना, अपने तू दिल का पता
यूं तो नहीं इख्तियार, फिर भी ये सोचा दिल ने अब जो लगा हूँ मिले, पूछूं तुझे एक बार, तू ही मुझको बता दे, चाहूं मैं या ना, अपने तो दिल को बता दे, चाहूं मैं या ना। मेरे छोटे छोटे ख्वाब हैं, ख्वाबों में गीत है, गीतों में जिंदगी है, चाहत है, प्रीत है, अभी मैं न देखूं ख्वाब हो जिनमें ना तू मिले, लिखो ले होठ मैंने अब तक तेजू से ले, मुझको ना जितना मुझ पे तेरा सा दिल को तुझ पे होने लगा एतबार, तन्हा लम्हों में अपने बुनती हूँ तेरे सपने, मुझको हुआ तुझसे प्यार, पूछूंगी तुझको कभी ना, चाहूं मैं या ना, तेरे काबू में अब जीना, चाहूं मैं क्यों ना। तू ही मुझको बता दे, चाहूं मैं या ना, अपने तो दिल को बता दे, चाहूं मैं या ना। ಬಂಧುಗಳೇ, ಈ ಒಂದು ಸಂಗೀತ ಅಂದರೆ ಹಾಗೆ ಜೀವನದ ಪರಿಪಾಠವನ್ನು ಹೇಳಿಕೊಡತಕ್ಕಂತಹ ಒಂದು ಅದ್ಭುತವಾದಂತಹ ಯಶಸ್ಸಿನ ಒಂದು ಸನ್ಮಾರ್ಗ ಅಂತ ಹೇಳ್ಬೋದು. ಹಾಗಾಗಿ 2021ನೇ ಇಸ್ವಿಗೆ ಹೊಸ ವರ್ಷದ ಆಚರಣೆ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಈ ಒಂದು ಸಂಭ್ರಮದಲ್ಲಿ ಅದ್ಭುತವಾದಂಥ ಸಪ್ತ ಸ್ವರಗಳನ್ನು ಮುಖೇನವಾಗಿ ತಮ್ಮೆಲ್ಲರ ಹೃದಯವನ್ನು ಕೂಡ ಗೆದ್ದಂಥ ಯುವ ಪ್ರತಿಭಾನ್ವಿತರಿಗೆ ತಮ್ಮೆಲ್ಲರ ಶುಭಾಶೀರ್ವಾದ ಕೂಡ ಇರಲಿ ಅಂತ ಹೇಳುತ್ತಾ, ನಾವು ನೀವೆಲ್ಲರೂ ಕೂಡ ಅಂಧಕಾರವನ್ನು ಮರೆಮಾಚುತ್ತಾ ಜ್ಞಾನದೆಡೆಗೆ ಕೊಂಡೊಯ್ಯುವಂಥ ಸುಯೋಗ, ಹಾಗಾಗಿ ಕತ್ತಲೆ ಎನ್ನುವಂಥದ್ದು ಹೋಗಲಿ, ಜ್ಞಾನದೆಡೆಗೆ ನಾವೆಲ್ಲರೂ ಕೂಡ ಬರಲಿ, ಬೆಳಕಿನ ಒಂದು ಸನ್ಮಾರ್ಗದ ಮೂಲಕವಾಗಿ ಈ ಒಂದು ವರ್ಷದ ಆಚರಣೆ ಎನ್ನುವಂಥದ್ದು ಅಂತ್ಯದವರೆಗೂ ಕೂಡ ನಮಗೆ ಒಳ್ಳೆ ಸುಯೋಗವನ್ನು ಕೊಡಲಿ ಅಂತ ಹೇಳುತ್ತಾ, ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿಯನ್ನು.